ಇನ್ನು ಕರ್ನಾಟಕ ಕೇರಳ ಗಡಿಭಾಗ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಅನುಕೂಲವಾಗುವ ಹಾಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಕೂಡ ಯುಟಿ ಖಾದರ್ ಅವರು ಆಗ್ರಹವನ್ನು ಮಾಡಿದ್ದಾರೆ. ಮಂಗಳೂರಿನ 20% ಜನರು ಕಾಸರಗೋಡಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾಸರಗೋಡಿನಷ್ಟೇ ಜನ ಮಂಗಳೂರಿನಲ್ಲೂ ಕೂಡ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಎರಡೂ ಕಡೆಯವರಿಗೂ ಕೆಲಸ ಇಲ್ಲ. ಜನರ ಕೆಲಸ ಹೋದರೆ ರಾಜ್ಯ ಸರ್ಕಾರ ಕೆಲಸ ಕೊಡಿಸುತ್ತಾ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದಂತಹ ಖಾದರ್ ಅವರು ದಿನದ ಪಾಸ್ ನೀಡಿ ಜನರಿಗೆ ಅವಕಾಶವನ್ನ ಕೊಡಲಿ, ಸಂಸದರು ಉಸ್ತುವಾರಿ ಸಚಿವರು ಜನರ ಸಮಸ್ಯೆಯನ್ನ ಗಮನಿಸಲಿ ಅಂತ ಆಗ್ರಹಿಸಿದ್ರು. ಯಾಕೆ ಗೊಂದಲ ಯಾಕೆ? ಇವತ್ತು ಜಾರ್ಖಂಡ್ನವರು, ಬಿಹಾರದವರು, ಬೇರೆ ಬೇರೆ ರಾಜ್ಯಗಳು ಎಷ್ಟು ನಮ್ಮಷ್ಟು ಫಾಸ್ಫರಸ್ ಇಲ್ವಾ, ನಮ್ಮಷ್ಟು ಬಜೆಟ್ ಇಲ್ವಾ? ನಮ್ಮ ಫಾರಿನ್ ಕರೆನ್ಸಿಗಳನ್ನು ಹೇಗೆ ತರುವಂಥದ್ದು ಮತ್ತು ಔಟ್ಸೈಡ್ ದಿ ಸ್ಟೇಟ್ ಯಾಕೆ ದಿಸ್ ಕನ್ಫ್ಯೂಷನ್? ನೀವು ಕೇರಳದ ನೋಡಿ, ಗಡುವಲ್ಲಿ ಈಗ ಪ್ರಾಬ್ಲಮ್ ಇಂದ ನಮ್ಮವರು ಆ ಕಡೆ ಹೋಗ್ಲಿಕ್ಕಿಲ್ಲ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ. 20% ಜನ ಇಲ್ಲಿದ್ದವರು ಅಲ್ಲಿ ಕೆಲಸದಲ್ಲಿದ್ದಾರೆ, ಅಲ್ಲಿದ್ದವರು ಇಲ್ಲಿ ಕೆಲಸದಲ್ಲಿದ್ದಾರೆ. ಅವ್ರು ಡೈಲಿ ಕೆಲಸಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ನಾಳೆ ಅವರು ದನಿ ತೆಗೆದ್ರೆ ಅವನನ್ನು ನೀವು ಕೆಲಸ ಕೊಡ್ತಿಲ್ಲ. ಅವರಿಗೆ ಇವರ ಡ್ಯೂಟಿ ಏನು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೀಟಿಂಗ್ ಅಲ್ಲಿ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಅವ್ರ ಪಟ್ಟಿ ತಗೊಳ್ಳೋದು, ಅಪ್ಲಿಕೇಶನ್ ಕಾಲ್ ಫಾರ್ ಮಾಡುವಂಥದ್ದು. ಇಲ್ಲಿ ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರ ಅಪ್ಲಿಕೇಶನ್ ತಕೊಂಡು ಪರಸ್ಪರ ಅಧಿಕಾರಿ ಕೂತ್ಕೊಂಡು ಅವ್ರಿಗೆ ಸ್ಪೆಷಲ್ ಪಾಸ್ ಇಶ್ಯೂ ಮಾಡುದು. ಡೈಲಿ ಬೆಳಿಗ್ಗೆ ಬಂದು ಹೋಗ್ಬೇಕು 7 ಗಂಟೆ ಒಳಗಡೆ. ಅವ್ರು ಏನ್ ಮಾಡ್ಬೇಕು? ಅವ್ರ ಶಾಪ್ ಇಲ್ಲಿ, ಅವರಲ್ಲಿ ಅವ್ರ ಕೆಲಸ ಇಲ್ಲಿ. ಒಂದು ಗವರ್ಮೆಂಟಿಗೆ ಒಂದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡದಿದ್ರೆ ಮತ್ತೆ ಯಾರು ಮಾಡುದು? ಇವತ್ತು ಸೌದಿಗೆ ಫ್ಲೈಟ್ ಇಲ್ಲ ಹೇಳ್ತಾರೆ. ನಮ್ಗೆ ಇಲ್ಲಿ ಫ್ಲೈಟ್ ಸಿಕ್ಕುದಿಲ್ಲ. ಪ್ರೈವೇಟ್ ಅಲ್ಲಿ ನಮ್ಮ ಮಂಗಳೂರಿನವರಿರುವಂತಹ ಅಲ್ಲಿ ಕೆಲಸ ಮಾಡುವಂತಹ ಪ್ರೈವೇಟ್ ಕಂಪನಿಗೆ ಅಲ್ಲಿ ಪ್ರೈವೇಟ್ ಚಾರ್ಟರ್ ಫ್ಲೈಟ್ 4 ಸಿಗ್ತದೆ ಇಲ್ಲಿಗೆ ಬರ್ಲಿಕ್ಕೆ, ಕೆಲಸ ಕಲಿಸ್ಲಿಕ್ಕೆ. ಅದೇ ಒಬ್ಬ ಇಂಡಿವಿಜುವಲ್ಗೆ ಇಲ್ಲಿಗೆ ಬರ್ಲಿಕ್ಕೆ ಫ್ಲೈಟ್ ಸಿಗ್ತದೆ, ಸರ್ಕಾರಕ್ಕೆ ಸಿಗುದಿಲ್ವಾ? ಸೊ ಫ್ಲೈಟ್ ಸಿಕ್ಕುದಿಲ್ಲ ಅಂತ ಸಬೂಬ್ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಪ್ರೈವೇಟ್ ಕಂಪನಿಗೆ ಫ್ಲೈಟ್ ಬರ್ತದಂತೆ, ನಮ್ಗೆ ಯಾಕೆ ಸಿಗುದಿಲ್ಲ ಗವರ್ಮೆಂಟ್ಗೆ? ಆದ ಕಾರಣ ಗವರ್ಮೆಂಟ್ ಈಗ ಇದರ ಬಗ್ಗೆ ಬಹಳ ಎಷ್ಟು ಆಲೋಚನೆ ಮಾಡಬೇಕು. ಯಾರು ಔಟ್ಸೈಡ್ ಸ್ಟೇಟ್ ಅಲ್ಲಿ ಇದ್ದಾರೆ ಮತ್ತು ಯಾರು ಔಟ್ಸೈಡ್ ಕಂಟ್ರಿ ಅಲ್ಲಿ ಇದ್ದಾರೆ, ಒಂದು ಆಲೋಚನೆ ಮಾಡೋ. ನಮ್ಮವರು, ಅವ್ರಿಗೆ ಯಾವುದೇ ರೋಗ ಇರಲಿ, ದೇ ಆರ್ ಅವರ್ ಪೀಪಲ್. ನಮ್ಮ ತುಳುನಾಡಿನವರು, ನಮ್ಮ ಕನ್ನಡಿಗರು, ಅವರ ಹೆದರಿಕೆ ಬರಬೇಡಿ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮವ್ರು, ನಮ್ಮ ಕುಟುಂಬಸ್ಥರನ್ನ ನೆನೆಸ್ಕೊಳ್ಬೇಕು. ನನ್ನ ಅಣ್ಣ ತಮ್ಮಂದಿ ನಾನು ಕರೆದಿಲ್ವಾ? ನಮ್ಮ ಅಣ್ಣ ತಮ್ಮಂದಿ ಅಂತ ನೆನೆಸ್ಕೊಳ್ಬೇಕು, ನಮ್ಮವ್ರಂತ ನೆನೆಸ್ಕೊಳ್ಬೇಕು. ಅವ್ರು ಬಂದಾಗ ಜಾಗ್ರತೆಯಿಂದ ಟೆಸ್ಟ್ ಮಾಡಿ, ಕ್ವಾರಂಟೈನ್ ಮಾಡಿ, ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕು. ಒಂದು ಗವರ್ಮೆಂಟ್ ಮನಸ್ಸು ಮಾಡಿ ಏನು ಮಾಡ್ಬೋದು? ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗುದಿಲ್ಲ? ಕ್ವಾರಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಎಷ್ಟು ಕೋವಿಡ್ ಆಕ್ಟ್ ಪವರ್ಫುಲ್ ಇಲ್ವಾ? ನೀವು ಹಾಸ್ಟೆಲ್ ಕೊಡಿ, ನೀವು ಹೋಟೆಲ್ ಕೊಡಿ, ಕೊಡ್ತಾರ ಕೇಳಿದ್ರೆ? ಕೀ ತಗೊಂಡಿರ್ಬೇಕು ಕಿಸೆಯಲ್ಲಿ, ಹೋಗ್ತಾರೆ ಇರುವಂತ ಕಾನೂನು ಇದೆ. ಈಗ ಕೀ ತಗೊಂಡಿಟ್ಟು ರೂಮ್ ವ್ಯವಸ್ಥೆ ಮಾಡಿ ಕಳಿಸ್ಬೇಕು, ಅದು ಆಗುದು. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಎಷ್ಟೋ ಸಂಘ ಸಂಸ್ಥೆಗಳಿದೆ, ಎಷ್ಟೋ ಸ್ಕೂಲ್ಗಳಿದೆ. ನಾವು ದೇಶ ಪ್ರೇಮ ದೇಶಭಕ್ತ ಅಂತ ಹೇಳಿಕೊಂಡು ಯಾಕೆ ಈಗ ಕೊಡುದಿಲ್ಲ ಕೀ?